ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಾನು ನಿನ್ನೆ ಸ್ವಾತಂತ್ರ್ಯೋತ್ಸವದ ಇವತ್ತು ನಾನು ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದೇನೆ. ಹಾಗೆಯೇ ಅದರ ಪ್ರಯುಕ್ತ ಇಂದು ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲಾ ಕೆರ್ಮನ್ನೂರು ಉಳ್ಳಾಲ ಇದರ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ ಜಂಟಿಯಾಗಿ ಆಯೋಜಿಸಿದಂಥ ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ 63 ಯೂನಿಟಿನಷ್ಟು ರಕ್ತದಾನಿಗಳು ಬಂದು ರಕ್ತವನ್ನು ನೀಡಿರುತ್ತಾರೆ. ಹಾಗೆಯೇ ಈ ಕೋವಿಡ್-19 ಮಹಾಮಾರಿ ಸಂದರ್ಭದಲ್ಲೂ ನಮ್ಮ ಜೊತೆ ಅದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ನಾಟಕ ಸರ್ಕಾರದ ಹಾಸ್ಪಿಟಲ್ ಅವರೇ ನಮ್ಮ ಜೊತೆ ಸಹಕಾರ ನೀಡಿದ್ದಾರೆ. ಇವತ್ತಿನ ಈ ಒಂದು ರಕ್ತದಾನ ಶಿಬಿರಕ್ಕೆ ರಕ್ತವನ್ನು ಪಡೆದುಕೊಳ್ಳಲು ರಕ್ತ ನಿಧಿ ಕೇಂದ್ರಕ್ಕೆ ಪಡೆದುಕೊಳ್ಳಲು ಅವರು ನಮ್ಮಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ವತಿಯಿಂದ ಹಾಗೆಯೇ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇವತ್ತಿನ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಹಕರಿಸಿದಂಥ ಪ್ರತಿಯೊಬ್ಬ ರಕ್ತದಾನಿಗೂ ಹಾಗೆಯೇ ಆಸ್ಪತ್ರೆ ಸಿಬ್ಬಂದಿ ವರ್ಗಕ್ಕೂ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಇದರ ಸದಸ್ಯರುಗಳಿಗೂ ಆಮೇಲೆ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಇದರ ಸರ್ವ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಜೊತೆ ಇವತ್ತು ಸಹಕರಿಸಿದಂಥ ವೆನ್ಲಾಕ್ ರಕ್ತ ನಿಧಿ ಕೇಂದ್ರಕ್ಕೆ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ ಒಂದು ಗೌರವವಾಗಿ ನೆನಪಿನ ಕಾಣಿಕೆಯನ್ನು ನಾವು ನೀಡಲು ನಾವು ಬಯಸಿದ್ದೇವೆ. ಅದನ್ನು ಇವತ್ತು ನಮ್ಮ ಸಂಸ್ಥೆಯ ಮೀಡಿಯಾವನ್ನು ನೋಡಿಕೊಳ್ಳುವಂತಹ ನಮ್ಮ ಮೀಡಿಯಾ ಕಾರ್ಯದರ್ಶಿ ಜಲೀಲ್ ಮಾಸಿಕಟ್ಟೆ ಹಾಗೆಯೇ ಸಫ್ವಾನ್ ಕಲೈಯವರು ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸಫ್ವಾನ್ ಕಲೈಯವರು ನೀಡಿ ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅವಕಾಶ ನೀಡಿದಂಥ ಸಫರ್ ಸ್ಪೋರ್ಟ್ಸ್ ಕ್ಲಬ್ ನಿಮಗಿದು ಧನ್ಯವಾದಗಳು. ಹಾಗೆಯೇ ಅಷ್ಟೇ ಅಲ್ಲದೆ ಕೋವಿಡ್ ಸಂದರ್ಭದ ಲಾಕ್ಡೌನ್ ಸಂದರ್ಭದಲ್ಲೂ ನಿಮ್ಮ ಸದಸ್ಯರುಗಳು ನಮ್ಮಲ್ಲಿ ಬಂದು ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸದಸ್ಯರ ಜೊತೆ ಬಂದು ರಕ್ತ ನಿಧಿ ಕೇಂದ್ರಕ್ಕೆ ಹೋಗಿ ರಕ್ತವನ್ನು ನೀಡಿದಂಥ ಸಂದರ್ಭಗಳು ನಮ್ಮಲ್ಲಿ ಬಹಳಷ್ಟಿದೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ನಾನು ತಿಳಿಸಿದ್ದೇನೆ. ಹಾಗೆ ನಿಮ್ಮನ್ನು ಗೌರವಿಸುವುದು ನಮ್ಮ ಒಂದು ಆದ್ಯತೆಯಾಗಿರುತ್ತದೆ. ಆದ್ದರಿಂದ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಗೌರವಾಧ್ಯಕ್ಷರಾದಂಥ ಇಫ್ತಿಕಾರ್ ಅಹಮದ್ ಸರ್ ಇವರು ಹಾಗೆಯೇ ನಮ್ಮ ಸಂಸ್ಥೆಯ ಜೊತೆ ಕಾರ್ಯದರ್ಶಿಯಾದಂತಹ ಬಶೀರ್ ಮಂಗಳೂರು ಇವರು ಹಾಗೆಯೇ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಶಂಸುದ್ದೀನ್ ಬಲ್ಕುಂಜೆ ಇವರು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಇದನ್ನು ಪಡೆದುಕೊಳ್ಳಲು ಸಫರ್ ಸ್ಪೋರ್ಟ್ಸ್ ಕ್ಲಬ್ ಇದರ ಸರ್ವ ಸದಸ್ಯರು ಅಥವಾ ಅದರ ಹಿರಿಯ ವ್ಯಕ್ತಿಗಳು ಇದನ್ನು ಪಡೆದುಕೊಳ್ಳಬೇಕಾಗಿ ನಾನು ಸಹಕರಿಸಿದಂಥ ಸಿಬ್ಬಂದಿ ವರ್ಗಕ್ಕೆ ನಾವು ಸ್ಪೆಷಲ್ ಆಗಿ ನಾವು ಗೌರವಿಸುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅದರಿಂದ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಸಂಸ್ಥೆಯ ಸದಸ್ಯರಾದಂತಹ ರಾಫೀಸ್ ಕೃಷ್ಣಾಪುರ ಇವರು ನಮ್ಮ ವೆನ್ಲಾಕ್ ಸಿಬ್ಬಂದಿ ವರ್ಗವನ್ನು ಗೌರವಿಸಬೇಕಾಗಿ ಸರ್ಕಾರ ವಿಧಿಸಿ ನಮ್ಮ ಜೊತೆ ನಮಗೆ ಅನುಮತಿ ನೀಡಿದಂಥ ನಮ್ಮ ಗೌರವಾನ್ವಿತ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಕಾಣ್ತಾ ಇದೆ. ಡಾಕ್ಟರ್ ಶರತ್ ಕುಮಾರ್ ಮೆಡಿಕಲ್ ವಿಭಾಗದ ವೆನ್ಲಾಕ್ ಆಸ್ಪತ್ರೆಯ ಮ್ಯಾನೇಜರ್ ಆಗಿರ್ತಾರೆ. ಅವರನ್ನು ನಾವು ಗೌರವಿಸಬೇಕು. ಅವರ ಅನುಪಸ್ಥಿತಿಯಲ್ಲಿ ಇದ್ದರೂ ಅವರ ಸಿಬ್ಬಂದಿ ವರ್ಗದವರು ಇದ್ದಾರೆ. ಅವರ ಪರವಾಗಿ ನಮ್ಮ ಈ ಸ್ಮರಣಿಕೆಯನ್ನು ಯಾರಾದರೂ ಪಡೆದುಕೊಂಡು ಅವರಿಗೆ ತಲುಪಿಸಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ.
ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಅದನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಒಂದು ವಿಶೇಷ ಯಾಕೆಂತ ಹೇಳಿದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದು ಬ್ಲಡ್ ಕ್ಯಾಂಪನ್ನು ಆಯೋಜಿಸುವುದರ ಮೂಲಕ ಬ್ಲಡ್ ಡೊನೇಷನಿಗೆ ಪೂರಕವಾದಂಥ ವ್ಯವಸ್ಥೆಯನ್ನು ಪಬ್ಲಿಕ್ಕಿಗೆ ಜನರಿಗೆ ಒಂದು ಪ್ರತಿ ಸಂದರ್ಭದಲ್ಲಿ ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಈಗ ನಮ್ಮ ಸಫರ್ ಸಂಸ್ಥೆಯ ಪರವಾಗಿ ಈ ಒಂದು ಸ್ಮರಣಿಕೆಯನ್ನು ಸಫರ್ ಸಂಸ್ಥೆಯ ಪರವಾಗಿ ಒಂದು ಸ್ಮರಣಿಕೆಯನ್ನು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇವರ ಅಧ್ಯಕ್ಷರಿಗೆ ನಾವು ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಲ್ಲಿ ಸಹಕರಿಸಿದಂಥ ವೆಲ್ಲಾಕ್ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ಅವರಿಗೆ ಕೂಡ ಸ್ಮರಣಿಕೆಯನ್ನು ಕೊಡುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ನಮ್ಮ ಮಂಚಿಲ ಜುಮ್ಮಾ ಮಸೀದಿ ಅಧ್ಯಕ್ಷರು ದಯವಿಟ್ಟು ಇಲ್ಲಿ ಬರಬೇಕು. ಅವರು ಅದನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಮೊದಲಿಗೆ ವೆಲ್ಲಾಕ್ ಆಸ್ಪತ್ರೆಯ ಯಾರು ಹೆಡ್ ಆಗಿದ್ದಾರೆ ಅವರು ಅದನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಜೀರ್ ಹುಸೇನ್ ಅವರು ಈ ಬ್ಲಡ್ ಹೆಲ್ತ್ ಕೇರ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು 2020-21ರ ಸಾಲಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಅವರು ನಮ್ಮ ಸಫರ್ ಸಂಸ್ಥೆಯ ಪರವಾಗಿ ನಮ್ಮ ಸಫರ್ ಸಂಸ್ಥೆಯ ಹಿರಿಯ ಸದಸ್ಯರಾದಂಥ ಮನ್ಸೂರ್ ಅವರು ಈ ಒಂದು ಸ್ಮರಣಿಕೆಯನ್ನು ಮತ್ತು ನಮ್ಮ ಅಧ್ಯಕ್ಷರು ಅದೇ ರೀತಿ ಅದರ ಗೌರವಾಧ್ಯಕ್ಷರು ಬ್ಲಡ್ ಹೆಲ್ತ್ ಕೇರ್ನ ಗೌರವಾಧ್ಯಕ್ಷರಾದಂಥ ಇಫ್ತಿಕಾರ್ ಅವರು ದಯವಿಟ್ಟು ಇಲ್ಲಿ ಬರಬೇಕು. ಈ ಒಂದು ಸ್ಮರಣಿಕೆಯನ್ನು ನಮ್ಮ ಸಂಸ್ಥೆಯ ಪರವಾಗಿ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ನಮ್ಮ ಜೊತೆ ಇತರ ಕೆಲಸದಲ್ಲಿ ಸಹಕಾರಿಯಾದಂತಹ ಈ ಶಿಬಿರದ ಯಶಸ್ವಿ ಯುವಕರಂತ ಹೇಳಿದರೂ ತಪ್ಪಾಗಲಾರದು. ಅವರನ್ನು ಗೌರವಿಸುವುದು ನಮ್ಮ ಒಂದು ಇದಾಗಿರ್ತದೆ, ಗೌರವ ಇರ್ತದೆ. ಅದಕ್ಕೋಸ್ಕರ ನಾವು ಆ ವ್ಯಕ್ತಿಗಳಾದಂಥ ಇಕ್ಬಾಲ್ ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ಮರಣಿಕೆಯನ್ನು ಅವರ ಗೆಳೆಯ ನೌಷಾದ್ ಅವರು ಪಡೆದುಕೊಳ್ಳಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಇವರಿಗೆ ನಮ್ಮ ನಿರ್ದೇಶಕರಾದಂಥ ಅಲ್ಮಾಸ್ ಅಲೆಕಾಲ ಇವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೀನಿ. ಸ್ಮರಣಿಕೆ ಹಾಗೆಯೇ ಇನ್ನೊಬ್ರು ಕೊನೆಯದಾಗಿ 74ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಇವತ್ತು ನಾವು ಬ್ಲಡ್ ಹೆಲ್ತ್ ಕೇರ್ನ ಕರ್ನಾಟಕದ ಈ ಒಂದು ಸಂಘಟನೆಯ ಸಹಯೋಗ ಹಾಗೂ ವೆಲ್ಲಾಕ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಇವತ್ತೊಂದು ಬ್ಲಡ್ ಕ್ಯಾಂಪನ್ನು ಆಯೋಜಿಸಿ ಸುಮಾರು 63 ಮಂದಿ ಇವತ್ತು ರಕ್ತದಾನಗೈಯುವುದರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಸಂಘಟನೆ ಮಾಡಿದೆ. ಅದಕ್ಕೆ ನಮ್ಮ ಪ್ರಮುಖ ಕಾರಣ ಯಾಕೆಂತ ಹೇಳಿದರೆ, ಪ್ರತಿ ಸಲ ನಾವು ಸ್ವಾತಂತ್ರ್ಯೋತ್ಸವ ದಿನದಂದೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೆವು. ಈ ಬಾರಿ ನಾವು
ಕೋವಿಡ್ ಕಾರಣದಿಂದಾಗಿ ಸ್ವಾತಂತ್ರ್ಯ ದಿವಸ ಮರುದಿವಸ, ಯಾಕೆಂದರೆ 16ನೇ ತಾರೀಕಿನಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಾವು ಇದರಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ದಾನಿಗಳಿಗೂ ಹಾಗೂ ನೇರವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧು ಮಿತ್ರರಿಗೂ ಈ ಸಂದರ್ಭದಲ್ಲಿ ಸಫರ್ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್ ಎನ್ಲಾಕ್ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಸಂಸ್ಥೆಯ ಸದಸ್ಯರುಗಳು ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಸದಸ್ಯರುಗಳು ತುಂಬ ಸಹಕರಿಸಿದ್ದಾರೆ. ಹಾಗೂ ಎನ್ಲಾಕ್ ಆಸ್ಪತ್ರೆ ಸಿಬ್ಬಂದಿಗಳಿಗೂ ನಾನು ಅಧ್ಯಕ್ಷನಾಗಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇನ್ನು ಮುಂದಕ್ಕೂ ನಮ್ಮ ಈ ರಕ್ತದಾನ ಶಿಬಿರವು ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮಕ್ಕೂ ನಮ್ಮೆಲ್ಲ ಸದಸ್ಯರ ಸಹಕಾರ ಇರಲಿ ಅಂತ ಹೇಳಿ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮೆಲ್ಲ ಸದಸ್ಯರುಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಎಕ್ಸ್ಕ್ಯೂಸ್ ಮಿ ಸರ್, ನಮ್ಮ ಈ ಒಂದು ಕಾರ್ಯಕ್ರಮದ ಚಿತ್ರಣವನ್ನು ಎಲ್ಲ ಜಾಲತಾಣಗಳಲ್ಲಿ ವಿತರಿಸುವಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಆಸಿಫ್, ಇವರನ್ನು ನಾವು ಗೌರವಿಸಲೇಬೇಕು. ಆದ್ದರಿಂದ ಈ ಗೌರವಕ್ಕಾಗಿ ಹಾಗೆಯೇ ಬ್ಲಡ್ ಹೆಲ್ತ್ ಕೇರ್ನ ಕಾರ್ಯಕ್ರಮವನ್ನು ನೋಡಿ ತಾನು ನಿಮ್ಮ ಒಂದು ಸದಸ್ಯ ಅಂತ ಹೇಳುವುದರ ಮೂಲಕ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿನ ಈ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಈ ರಕ್ತದಾನ ಶಿಬಿರದಲ್ಲಿ ತಾನು ರಕ್ತವನ್ನು ನೀಡಿ ರಕ್ತದಾನಿಯಾಗಿದ್ದಾರೆ. ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸರ್. ಇವರನ್ನು ಗೌರವಿಸುವುದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ನಜೀರ್ ಹುಸೇನ್ ಸರ್, ಹಾಗೆಯೇ ಫಾರೂಕ್ ಸರ್, ಹಾಗೆಯೇ ಇಫ್ತಿಕಾರ್ ಸರ್, ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಎಲ್ಲೋದ್ರು ರಾಷ್ಟ್ರಗೀತೆಯೊಂದಿಗೆ ನಾವು ಮುಗಿಸುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೆ. ಅದೇ ರೀತಿ ಇವತ್ತು ಅದೇ ರೀತಿ ನಾವು ರಾಷ್ಟ್ರಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸೋಣ.